ಕರ್ತವ್ಯ ನಿರತ ಮೆಸ್ಕಾಂ ಸಿಬ್ಬಂದಿಗಳ ಮೇಲೆ ವ್ಯಕ್ತಿಯೊಬ್ಬರು ದೊಣ್ಣೆಯಿಂದ ಹಲ್ಲೆ ನಡೆಸಿದ ಘಟನೆ ಉಪ್ಪಿನಂಗಡಿಯ ಮೆಸ್ಕಾಂ ಕಚೇರಿಯೊಳಗಡೆ ನಡೆದಿದೆ. ಉಪ್ಪಿನಂಗಡಿ ಮೆಸ್ಕಾಂ ಕಚೇರಿಯ ಸಿಬ್ಬಂದಿಗಳಾದ ಜೂನಿಯರ್ ಲೈನ್ಮ್ಯಾನ್ ವಿತೇಶ್ ಮತ್ತು ಸಿಬ್ಬಂದಿ ಸತೀಶ್ ಹಿರೇಬಂಡಾಡಿ ಹಲ್ಲೆಗೊಳಗಾದವರು. ಹಲ್ಲೆಗೊಳಗಾಗಿ ಗಾಯಗೊಂಡಿರುವವರಿಬ್ಬರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ದೊಣ್ಣೆಯಿಂದ ಹಲ್ಲೆ ನಡೆಸಿದ ಉಪ್ಪಿನಂಗಡಿ ಗ್ರಾಮದ ಪರಾರಿ ನಿವಾಸಿ ಇಸುಬು ಎಂದು ಗುರುತಿಸಲಾಗಿದೆ. ಇಸುಬು ಬಳಿ ಸುಮಾರು 50 ಆಡುಗಳಿದ್ದು ಅದನ್ನು ಅವರು ನಿತ್ಯ ಉಪ್ಪಿನಂಗಡಿ ಪೇಟ ಇತರೆಡೆ ಮೇಯಿಸುತ್ತಾರೆ ಎಂದು ಹೇಳಲಾಗುತ್ತಿದೆ. ಇದರಿಂದ ವಾಹನ ಸಂಚಾರಕ್ಕೆ ತೊಡಕುಂಟಾದ ಸಣ್ಣ ಪುಟ್ಟ ಅಪಘಾತಗಳು ನಡೆದ ಹಲವು ಘಟನೆಗಳು ನಡೆದಿದೆ. ಅಲ್ಲದೆ ಈ ಆಡುಗಳು ಕಚೇರಿ ಹಾಗೂ ಮನೆ ಮುಂಭಾಗದಲ್ಲಿರುವ ಹೂವು ಹಾಗೂ ಇತರ ಗಿಡಗಳನ್ನು ತಿಂದ ಪ್ರಸಂಗಗಳು ಉಪ್ಪಿನಂಗಡಿ ಪೇಟೆಯಾದ್ಯಂತ ಕೇಳಿಬರುತ್ತಿವೆ. ಇಂದು ಸಂಜೆ 5 ಗಂಟೆಗೆ ಸುಮಾರು 30-40 ಆಡುಗಳು ಉಪ್ಪಿನಂಗಡಿ ಮೆಸ್ಕಾಂ ಕಚೇರಿ ಒಳಗೆ ಅಲ್ಲಿದ್ದ ಹೂವಿನ ಗಿಡ ಹಾಗೂ ಇತರ ಗಿಡಗಳನ್ನು ತಿಂದಿವೆ. ಕಳೆದ ವಾರ ಇಸುಬಿಗೆ ಸೇರಿದ ಆಡುಗಳು ಮೆಸ್ಕಾಂ ಕಚೇರಿ ಆವರಣದಲ್ಲಿ ದಾಂಗುಡಿ ಇಟ್ಟಿದೆ. ಈ ಸಂದರ್ಭ ಮತ್ತೆ ಆಡನ್ನು ಕಚೇರಿ ಒಳಗಡೆ ಬಿಡದಂತೆ ಅಲ್ಲಿನ ಸಿಬ್ಬಂದಿಗಳು ತಾಕೀತು ಮಾಡಿದರು. ಇನ್ನು ಮತ್ತೆ ಆಡುಗಳು ಕಚೇರಿಯ ಒಳಗಡೆ ದಾಂಗುಡಿ ಇಟ್ಟಾಗ ಅಲ್ಲಿದ್ದ ಸಿಬ್ಬಂದಿಗಳು ಹಲವು ಆಡುಗಳನ್ನು ಓಡಿಸಿದ್ದಾರೆ. ಆಗ ಆಡುಗಳು ಚೆಲ್ಲಾಪಿಲ್ಲಿಯಾಗಿ ಓಡಿವೆ. ಇದರಿಂದ ಕೆರಳಿದ ಇಸುಬು ದೊಣ್ಣೆ ಹಿಡ್ಕೊಂಡು ಮೆಸ್ಕಾಂ ಕಚೇರಿ ಬಳಿ ಬಂದಿದ್ದು, ಅದೇ ವೇಳೆ ಲೈನ್ಮ್ಯಾನ್ ವಿತೇಶ್ ಅವರು ಲೈನ್ನಲ್ಲಿದ್ದ ವಿದ್ಯುತ್ ಸಮಸ್ಯೆ ದುರಸ್ತಿ ಮಾಡಿ ಕಚೇರಿಗೆ ಬಂದಿದ್ದಾರೆ. ಬೈಕ್ ನಿಲ್ಲಿಸಿ ಕಚೇರಿ ಆವರಣದಲ್ಲಿ ವಿತೇಶ್ ಪ್ರವೇಶ ಮಾಡುತ್ತಲೇ ದೊಣ್ಣೆ ಹಿಡಿದು ಬಂದಿದ್ದ ಇಸುಬು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸಂದರ್ಭ ವಿತೇಶ್ ಅವರ ರಕ್ಷಣೆಗೆ ಬಂದ ಕಚೇರಿ ಸಿಬ್ಬಂದಿ ಸತೀಶ್ ಅವರ ಮೇಲೂ ಇಸುಬಿ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಇಸುಬು ಹಲ್ಲೆ ನಡೆಸುವ ಹಾಗೂ ಸಿಬ್ಬಂದಿಗಳು ಯಥೇಚ್ಛವಾಗಿ ಬೈಯುವ ದೃಶ್ಯಗಳನ್ನು ಮೆಸ್ಕಾಂ ಕಚೇರಿ ಸಿಬ್ಬಂದಿಗಳು ತಮ್ಮ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ದು ಅದು ಅವರ ಬಳಿ ಲಭ್ಯವಿದೆ. ಹಾಕಣ ತಪ್ಪತ್ತೆ ದಾಯ್ತ ಇರಿ ಹಾಕ್ಯಾರ ಒಂಜ ಏರಗಳ ಸಮಾಧಾನ ಜೈಕ ಹಾಕಣ ತಪ್ಪತ್ತ ಎಂಕಲ ಅವೇ ಬೇಲಣ್ಣ ಏಡ ದೇವ್ರದ ಮಲೆಗೆ ಉಳಾಯ್ ಈ ರಾತ್ರಿ ದೇವ್ರದ ಮಲೆ ಉಳಾಯ್ ದೇವ್ರದ ಮಲೆ ಹಾ ತುಗ ಈಗ ಧೈರ್ಯ ಐತೆನಾ ಬೋರ್ಚಿ ಉಂತಲೇ ಇರಿ ಬೋರ್ಚಿದೆ ನೀವು ಬೋಬ್ಲೆ ಕಚ್ಚಿ ಹೋಗ್ಲಿಕ್ಕಿಲ್ಲ ಈ ಬಲೆ ಬಲೆ ಏರ್ ಸೂಪರ್ವೈಸರ್ ಉಳಾಯಿ ಬತ್ತು ಡಿಪಾರ್ಟ್ಮೆಂಟ್ ಹಾಕು ನಾನು ಒಂದ್ ಹಾಕೊಂಡು ಹಾಕದನ ಏರ್ ಮೈ ಮುಟ್ಟಿದ್ದಾರೆ ಎಂಚಿನ ಉಳಾಯಿ ಬತ್ತು ಹಾಕು ನಾನು ಅಗತ್ಯ ಉಂಟಾ